ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಂಗುಡೆ ಪುಳಿಮುಂಚಿ. ಅದನ್ನೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು 20ರಿಂದ 25, ಧನಿಯಾ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಅರಶಿನ, ಜೀರಿಗೆ, ಮೆಂತೆ, ಟೊಮೆಟೊ, ಈರುಳ್ಳಿ, ಕಾಯಿಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು, ಬಂಗುಡೆ ಮೀನು. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಅದಕ್ಕೆ ಬ್ಯಾಡಗಿ ಮೆಣಸನ್ನು ಹಾಕೋಣ, ಧನಿಯಾ ಹಾಕೋಣ, ಸ್ವಲ್ಪ ಮೆಂತೆ ಹಾಕೋಣ, ಬೆಳ್ಳುಳ್ಳಿ, ಅರ್ಧ ಈರುಳ್ಳಿಯನ್ನು ಹಾಕೋಣ, ಜೀರಿಗೆ ಹಾಕೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿಯೋಣ. ಕರಿಬೇವು ಸೊಪ್ಪನ್ನು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಹುರಿದು ಗ್ಯಾಸನ್ನು ಆಫ್ ಮಾಡೋಣ. ಹುರಿದಿಟ್ಟಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಅರಶಿನ, ಹುಣಸೆ ಹುಳಿ, ಮೀನನ್ನು ಈಗ ಕ್ಲೀನ್ ಮಾಡೋಣ. ಮೀನನ್ನು ಕ್ಲೀನ್ ಮಾಡಿದ ನಂತರ ಮೀನಿಗೆ ಗೀರನ್ನು ಹಾಕೋಣ. ಇದರಿಂದ ಮಸಾಲೆ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ. ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಈಗ ಹೆಚ್ಚಿಟ್ಟಿರುವ ಶುಂಠಿಯನ್ನು ಹಾಕೋಣ, ಈರುಳ್ಳಿ ಹಾಕೋಣ. ಅದನ್ನೆಲ್ಲ ಚೆನ್ನಾಗಿ ಹುರಿಯೋಣ. ಕರಿಬೇವಿನ ಸೊಪ್ಪನ್ನು ಹಾಕೋಣ. ಟೊಮೆಟೊ ಹಾಕೋಣ, ಕಾಯಿಮೆಣಸು ಹಾಕೋಣ. ಈಗ ಎಲ್ಲವನ್ನು ಚೆನ್ನಾಗಿ ಹುರಿಯೋಣ. ಮಿಕ್ಸಿ ಮಾಡಿದ ಮಸಾಲೆಯನ್ನು ಈಗ ಸೇರಿಸೋಣ. ನೀರು ಹಾಕೋಣ. ನೀರು ಎಷ್ಟು ಬೇಕಂತ ನೋಡಿ ಹಾಕಿದರೆ ಆಯಿತು. ಉಪ್ಪು ಹಾಕ್ತಾ ಇದ್ದೇನೆ, ಕಲ್ಲುಪ್ಪು ಹಾಕ್ತಾ ಇದ್ದೇನೆ ನಾನು. ಮಸಾಲೆ ಕುದಿ ಬಂದ ನಂತರ ಅದಕ್ಕೆ ಮೀನನ್ನು ಹಾಕೋಣ. ಮಸಾಲೆ ಹಾಕಿದ ನಂತರ ಲಿಡ್ಡನ್ನು ಮುಚ್ಚಿ ಮೀನನ್ನು ಬೇಯಲು ಬಿಡೋಣ.
ಈಗ ಲಿಡ್ಡನ್ನು ಓಪನ್ ಮಾಡೋಣ. ಈಗ ಕುದಿ ಬಂದಿದೆ, ಎಣ್ಣೆ ಬಿಡ್ತಾ ಉಂಟು, ಮೀನು ಬೆಂದಿದೆ. ಪುಳಿಮುಂಚಿ ಈಗ ರೆಡಿಯಾಗಿದೆ. ಬಂಗುಡೆ ಪುಳಿಮುಂಚಿ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.